ಉಳ್ಳಾಲ ಹಳೆಕೋಟೆ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ವತಿರ್ದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಬೊಕ್ಕ ವಿತರಣಾ ಕಾರ್ಯಕ್ರಮ ಸಂಸದ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಹಳೆಕೋಟೆರೆನ ಇಲ್ಲ ಒಟ್ಟಾರಡು ಐತಾರ ನಡೆತದು. ಇದು ಉನ್ನಲ್ಲಿ ಅವನ ಆಧಾರ್ ಕಾರ್ಡ್ 5 ವರ್ಷದ ಅಪ್ಡೇಟ್ ಆಗಿದೆ ಒಂದು ಎತ್ತ ವರ್ಷ ಮತ್ತು 5 ವರ್ಷದ ಮೇಲೆ ನೀನು ರಯ್ಯಾನಲ್ಲೇ ಒಳ್ಳೆದು ಇಡ್ತಿಲ್ಲ ಬೇರೆ ಮೊಬೈಲ್ ನಂಬರ್ 9611763906 నెక్స్ట్ పెళ్ళి కాల్ అవుతున్నావు గొడవ డిఫరెన్స్ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇದೆಯಾ 8904 ಚಲೋ ಓಕೆ
ಆಯ್ತಾ ಏನು ನಂಬರ್ ಸ್ಕೂಲ್ ಹಳೆಕೋಟೆ ಎಸ್ಟಿಪಿಐ ಅಧ್ಯಕ್ಷರು ಅಬ್ದುಲ್ ರೌಫ್ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಲ್ಪನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾತಿರೊಂದು ಇಂಚಿಪದ ಸಂದಿಗ್ಧ ಪರಿಸ್ಥಿತಿನ ತೂದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಬೊಕ್ಕ ಪಟ್ಟಣ ಕಾರ್ಯಕ್ರಮನ ಅಟನೆ ಮಂತದ 437 ಜನ ಫಲಾನುಭವಿಗಳು ಇಂದಿತ ಪೆರಜನನ್ ಪಡೆತಿರು. ಬಡ ಜೋಕ್ಲೆಗ್ ಆಂಗ್ಲ ಮಾಧ್ಯಮದ ಶಿಕ್ಷಣ ಕೊರ್ಪನ ನೆಟ್ಟಿಡು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಾವನಿ ತಂಕ್ಲನ ದುಂಬುದ ಯೋಜನೆ ಆತನ ಪಡ ತೆರಿಪಾಯರು. ಅಹಿಂದ ಸಂಪಾದಕರು ಅಕ್ರಮ್ ಹಸನ್ ಪಾತಿರೊಂದು ಸರ್ಕಾರದ ಯೋಜನೆಲು ಮಧ್ಯಮ ಬೊಕ್ಕ ವಿದ್ಯಾವಂತ ವರ್ಗಗ್ ಮುಟ್ಟುಡು ಆಂಡ ತೀರಾ ಶಿಕ್ಷಣ ಇಚ್ಚಾಂದಿನ ಬೊಕ್ಕ ಬಡ ವರ್ಗಗ್ ತಿಕ್ಕೊಂದಿಚ್ಚಿ ತೀನಿಟ್ಟಿಡು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅಟನೆ ಮಲ್ತಿನ ಕಾರ್ಯಕ್ರಮ ಶ್ಲಾಘನೀಯನ್ ಪಂಡೇರು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಉಲ್ಲಾಲ ಇದರ ಅಧ್ಯಕ್ಷರಾದ ಉದ್ಯಮಿ ಮೊಹಮ್ಮದ್ ಯೂಬಿ ಮತ್ತು ಯುವ ಮುಖಂಡ ಫಾರೂಕ್ ಇವರಿಬ್ಬರಿಗೂ ಅಭಿನಂದನೆ. ಅದರೊಟ್ಟಿಗೆ ಈ ಭಾಗದ ರೌಫ್ ಹಳೆಕೋಟೆ ಇವರಿಗೂ ಅಭಿನಂದನೆ, ಜಾಕಿರ್ಲಾಲ್ಗೂ ಅಭಿನಂದನೆ. ಒಳ್ಳೆಯ ಕೆಲಸ. ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡೋದು ಸರ್ಕಾರ ಇದು ಕಾರ್ಡ್ ವಿತರಣೆ ಮಾಡುವಂತಹ ಯೋಜನೆ ತಂದರೆ ತುಂಬ ಒಳ್ಳೆಯ ಪಾರದರ್ಶಕ ಆಗಿರಬೇಕು. ಯಾವ ರೀತಿ ಆರೋಗ್ಯ ಕಾರ್ಡು ಎಲ್ಲ ಮರ್ಜ್ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಯುಷ್ಮಾನ್ ಕಾರ್ಡು ಬರ್ತಾ ಉಂಟು. ಮುಖ್ಯವಾಗಿ ನಿಮ್ಮ NGO ಸಮಾಜ ಸೇವಾ ಸಂಸ್ಥೆ ಮಾಡಬೇಕಾದ ಕೆಲಸ ಏನಂದರೆ ಸರ್ಕಾರದ ಯೋಜನೆಗಳು ಮಧ್ಯಮ ವರ್ಗ ಮತ್ತು ವಿದ್ಯಾವಂತ ವರ್ಗಕ್ಕೆ ತಲುಪ್ತದೆ. ಹಳ್ಳಿಗಳಲ್ಲಿ ತೀರಾ ಶಿಕ್ಷಣ ಇಲ್ಲದವರು, ಮನೆಯಲ್ಲಿ ಗಂಡಸರಿಲ್ಲದಂತಹ ಮಹಿಳೆಯರು, ಅಂತಹ ಅವರನ್ನು ಹುಡುಕೊಂಡು ಅವರಿಗೆ ಕಾರ್ಡ್ ತಲುಪಿಸುವಂಥ ಕೆಲಸ ನೀವು ಮಾಡಬೇಕು. ಏಕೆಂದರೆ ಅವ್ರಿಗೆ ಯಾವುದೇ ದೇಶದ ಕಟ್ಟಕಡೆ ಮನುಷ್ಯನಿಗೆ ಸರ್ಕಾರದ ಯೋಜನೆ ತಲುಪುವುದಿಲ್ಲ ಅಂತ ಎಲ್ಲ ನಮ್ಮ ನೀತಿ ಆಯೋಗದಿಂದ ಸಹ ಒಂದು ಕಮೆಂಟ್ ಬಂದಿದೆ. ಆದ ಕಾರಣ ಈ ಭಾಗದಲ್ಲಿ ತೀರಾ ಬಡವರು, ತೀರಾ ಅವಿದ್ಯಾವಂತರು, ಸರ್ಕಾರದ ಯೋಜನೆಗೆ ಬಗ್ಗೆ ಅವರಿಗೆ ಅರಿವಿಲ್ಲ ಅಂಥವ್ರನ್ನ ಹುಡುಕಿಬಿಟ್ಟು ಕೂಡಲೇ ಇಂತಹ ಕಾರ್ಡ್ ಕೊಡಬೇಕು, ಕಾರ್ಡ್ನ ಬಗ್ಗೆ ವಿವರಣೆ ನೀಡಬೇಕು ಮತ್ತು ಇದರ ಯಾವ ರೀತಿ ಸದುಪಯೋಗ ಮಾಡಬೇಕಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಸ್ಟಿಪಿಐ ಮುಖಂಡರು ಜಾಕಿರ್ ಹುಸೇನ್ ಪಾತಿರೊಂದು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ದಕ್ಲು ಜನಸಾಮಾನ್ಯರನ್ನ ಆರೋಗ್ಯದ ಕಾಳಜಿರ್ದು ಆಯುಷ್ಮಾನ್ ಕಾರ್ಡ್ ನೋಂದಣಿ ಬೊಕ್ಕ ವಿತರಣಾ ಕಾರ್ಯಕ್ರಮನ ಅಟನೆ ಮಲ್ದಿದ್ದೇರು. ಆಯುಷ್ಮಾನ್ ಕಾರ್ಡ್ದ ಬಗೆಟ್ ಜನಸಾಮಾನ್ಯರಿಗೆ ತಿಳುವಳಿಕೆದ ಕೊರತೆ ಉಂಟು. ಇಂದಿರ್ದು APL ಕಾರ್ಡ್ದಾರರಿಗೆ %30 ರಿಯಾಯಿತಿ ಬೊಕ್ಕ BPL ಕಾರ್ಡ್ದಾರರಿಗೆ ಪೂರ್ತಿ ಉಚಿತ ಚಿಕಿತ್ಸೆ ಪಂಡು ತೆರಿಪಾಯರು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಉಳ್ಳಾಲ ಇದರ ಅಧ್ಯಕ್ಷರಾದ UB ಮೊಹಮ್ಮದ್ ಮತ್ತು ಉಮರ್ ಫಾರೂಕ್ ಹಾಗೆ ಅವರ ಸಂಗಡಿಗರು ಈ ಆಯುಷ್ಮಾನ್ ಕಾರ್ಡಿನ ಒಂದು ನೋಂದಣಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ವಿಚಾರವು ಇಲ್ಲಿಯ ಬಡ ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗೆ ಹೆದರಿ ಅಲ್ಲಿಯ ಬಿಲ್ಲುಗಳು ಮತ್ತು ಅಲ್ಲಿ ಪಾವತಿಸಬೇಕಾದಂತಹ ಆ ಹಣದ ವಿಚಾರದಲ್ಲಿ ಕೆಲವರು ಹೆದರಿಕೊಂಡು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಥವಾ ಯಾವುದೇ ಆಸ್ಪತ್ರೆಗೆ ಹೋಗಲು ಹಿಂಜರಿಯುವಂತಹ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನರಿಗಾಗಿ ಅವರ ಆರೋಗ್ಯದ ಕಾಳಜಿಯ ಮೇಲೆ ಆಯುಷ್ಮಾನ್ ಎಂಬ ಒಂದು ಯೋಜನೆಯನ್ನು ತಂದಿದೆ. ಇದು ಹಲವಾರು ವರ್ಷಗಳಿಂದ ಇದು ಜಾರಿಯಲ್ಲಿದ್ದರೂ ಕೂಡ ಇದರ ಬಗ್ಗೆ ಅರಿವಿಲ್ಲದ ನಮ್ಮ ಜನ ಈ ಕಾರ್ಡನ್ನು ಎಲ್ಲಿ ನೋಂದಾಯಿಸಬೇಕು, ಎಲ್ಲಿ ಮಾಡಿಸಬೇಕು, ಹೇಗೆ ಮಾಡಿಸಬೇಕು ಎಂಬುದರ ಅರಿವಿನ ಕೊರತೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನವರು ಈ ಒಂದು ಕಾರ್ಯಕ್ರಮವನ್ನು
ಒಂದು ಹಿತ್ತಲ ಬಾಗಿಲಿನಲ್ಲಿ ಅವರಿಗೆ ಸಮೀಪವಾಗಿಸುವಂತಹ ಒಂದು ಸಂದರ್ಭವನ್ನು ಮಾಡಿ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಟಿದ್ದಾರೆ. ಇಲ್ಲಿ ಹಲವಾರು ಅದರ ಫಲಾನುಭವಿಗಳು ಈಗ ಬಂದು ಇಲ್ಲಿ ನೋಂದಾವಣೆ ಮಾಡ್ತಾ ಇದ್ದಾರೆ. ಈ ಕಾರ್ಡಿನಲ್ಲಿ BPL ಕಾರ್ಡಿನವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತದೆ. APL ಕಾರ್ಡ್ನವರಿಗೆ 30% ಇದರಲ್ಲಿ ಅವರಿಗೆ ಚಿಕಿತ್ಸಾ ರಿಯಾಯಿತಿ ಸಿಗ್ತದೆ. ಆದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕಾರ್ಡಿನ ಪ್ರಯೋಜನವನ್ನು ಪಡೆಯಲಿಕ್ಕೆ ಆಸ್ಪತ್ರೆಯವರು ಕೂಡ ಒಂದು ಹೆಜ್ಜೆ ಮುಂದೆ ಬರಬೇಕು. ಯಾಕೆಂದರೆ ಆಸ್ಪತ್ರೆಯಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಹಣದ ಮೇಲೆ ಅವರು ವ್ಯಾಮೋಹ ಇಡಬಾರ್ದು. ಯಾಕೆಂದರೆ ಈ ಸರ್ಕಾರ ಕೊಡುವಂಥ ಈ ಯೋಜನೆಯ ಹಣವು ಕೂಡ ಖಾಸಗಿ ಆಸ್ಪತ್ರೆಗೆ ಆಗಲಿ ಎಲ್ಲಿಗಾಗಲಿ ಅದು ಸಿಗ್ತದೆ. ಅದರ ಮೇಲೆ ಕೆಲವು ಕಾರಣಗಳು ಮತ್ತು ಸಬೂಬುಗಳನ್ನು ಹೇಳಿ ಇವರನ್ನು ಇದರಿಂದ ವಂಚಿತರನ್ನಾಗಿ ಮಾಡುವಂಥ ಕೆಲಸಗಳು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಈಗ ನನ್ನ ಅನುಭವದ ಪ್ರಕಾರ ಎಷ್ಟೋ ಫಲಾನುಭವಿಗಳನ್ನು ಅದು ನಿಮಗೆ ಸಿಗುವುದಿಲ್ಲ, ಅದು ಒಮ್ಮೆ ಮಾತ್ರ ಸಿಗುವುದು, ಮತ್ತೆ ಸಿಗುವುದಿಲ್ಲ ಅಂತೆಲ್ಲ ಹೇಳಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯವರು. ಹಾಗೆ ಮಾಡಬಾರ್ದು. ಆ ಯೋಜನೆಯಲ್ಲಿ, ಆಯುಷ್ಮಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಅವರಿಗೆ ಕಾಲಕ್ಕೆ ತಕ್ಕ ಹಾಗೆ ಅಲ್ಲಿ ಯಾವಾಗ ಅವರಿಗೆ ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಉಪಯೋಗಿಸುವಂತಹ ಒಂದು ಆ ಕಾರ್ಯಕ್ರಮ ಅದರಲ್ಲಿದೆ. ಅದನ್ನು ಜನರಿಗೆ ತಿಳಿಸಿ ಹೇಳುವಂತಹ ಕೆಲಸವೂ ಕೂಡ ಖಾಸಗಿ ಆಸ್ಪತ್ರೆಯವರು ಮಾಡಬೇಕು. ಖಾಸಗಿ ಆಸ್ಪತ್ರೆಯವರು ಇದನ್ನು ಅವರಿಂದ ದೂರ ಇಡಬಾರ್ದು, ಅವರಿಗೆ ಹತ್ತಿರವಾಗಿಸಬೇಕು. ಹೇಗೂ ನಿಮಗೆ ಇದರಲ್ಲಿ ಪಾವತಿ ಸಿಗ್ತದೆ. ಹಾಗಿರುವಾಗ ಜನರಿಗೆ ಖಾಸಗಿ ಆಸ್ಪತ್ರೆಯವರು ಅವೇರ್ನೆಸ್ ಜಾಸ್ತಿ ಮಾಡಬೇಕು. ಮತ್ತು ಇದರ ಪ್ರಯೋಜನವನ್ನು ಬಡ ಜನರಿಗೆ ಸಿಗುವ ಹಾಗೆ ಖಾಸಗಿ ಆಸ್ಪತ್ರೆಯವರ ಒಂದು ಸಪೋರ್ಟ್ ಕೂಡ ಬೇಕಾಗ್ತದೆ. ಹಾಗಿರುವಾಗ ಈ ಸರ್ಕಾರ ಕೊಟ್ಟ ಈ ಯೋಜನೆ ಒಂದು ಸಫಲೀಕರಣವಾಗ್ತದೆ. ಅದು ಬಡ ಜನರಿಗೆ ತಲುಪಿದಂಥ ಒಂದು ಪುಣ್ಯ ಕಾರ್ಯ ಕೂಡ ಆಗ್ತದೆ. ಹಾಗಿರುವಾಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನವರು ಮಾಡುವಂತಹ ಈ ಕೆಲಸ ದೊಡ್ಡ ಪುಣ್ಯದಾಯಕ ಕೆಲಸ. ಇವರಿಗೆ ಈ ವಿಚಾರದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಊರಿನವರು ಕೂಡ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡೆದರೆ ಸರ್ಕಾರದ ಒಂದು ಉದ್ದೇಶ ಈಡೇರಿದಂತ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ಆಗ್ತೇನೆ. मोबाइल नंबर जो है 9741 0420 मोबाइल नंबर 7411 2084 Gracias.
ಸೇಮ್ ನಂಬರ್ ಎಲ್ಲ ಸೇಮ್ ಎಲ್ಲರಿಗೂ ಇದು ಯಾಕೆ ಆವಾದ ಬೇರೆ ಬೇರೆ ಚಾಲು ಹಣಗಳು ಬೇರೆ ಬೇರೆ ಜನ తమ్ముడా సాయి చాలు చాలు ಎಲ್ಲ ಬ್ಯಾನ್ ಉಂಟಿಲ್ಲ ಎಲ್ಲರೂ
ಸಮಾಜ ಸೇವಕರು ಶರೀಫ್ ಎಂಎಚ್, ಕರೀಂ ಹಳೆಕೋಟೆ, ಸಂಸದ ಪದಾಧಿಕಾರಿಗಳು ಅನ್ಸಾರ್, ಇರ್ಫಾನ್, ಶಿಯಾಬ್, ಇಜಾಜ್, ಬಾಸಿತ್, ಸಫಾಫ್, ಆಶಿಕ್ ಕಾರ್ಯಕ್ರಮದ ಮುತಾಲಿಕೆ ಹಿಡಿತಾರೆ.